ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಸೇನಾ ಮುಖ್ಯಸ್ಥ 1999ರ ಕಾರ್ಗಿಲ್ ಯುದ್ಧದ ವಾಸ್ತುಶಿಲ್ಪಿ ಪರ್ವೇಜ್ ಮುಷರಫ್ ಅವರು ಇಂದು ದುಬೈನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಎಂದು ತಿಳಿದು ಬಂದಿದೆ. 79 ವರ್ಷದ ಮುಷರಫ್ ಅವರು ಅಮಿಲೋಯಿಸಿಸ್ ಎಂಬ ಕಾಯಿಲೆಯಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ. ಇದು ದೇಹದಾದ್ಯಂತ ಅಂಗಗಳು ಮತ್ತು ಅಂಗಾಂಶಗಳಲ್ಲಿ ಅಮಿಲೈಡ್ ಎಂಬ ಅಸಹಜ ಪ್ರೋಟೀನ್ ಸಂಗ್ರಹವಾಗುವುದರಿಂದ ಉಂಟಾಗುವಂತಹ ಅಪರೂಪದ ಕಾಯಿಲೆಯಾಗಿದೆ. ದುಬೈನ ಅಮೆರಿಕನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದ ಜನರಲ್ ಮುಷರಫ್ ಅವರು ನಿಧನರಾಗಿರುವುದಾಗಿ ಅವರ ಕುಟುಂಬದ ಮೂಲಗಳನ್ನು ಉಲ್ಲೇಖಿಸಿ ಜಿಯೋ ನ್ಯೂಸ್ ವರದಿಯನ್ನು ಮಾಡಿದೆ. 2014ರಿಂದ ದುಬೈನಲ್ಲಿ ವಾಸ ಮಾಡ್ತಾ ಇದ್ದ ಮುಷರಫ್ ಭಾನುವಾರ ಕೊನೆಯುಸಿರು ಹೇಳಿದ್ರು. ಆಗಿನ ಪ್ರಧಾನಿ ನವಾಜ್ ಶರೀಫ್ ಅವರು ಲಾಹೋರ್ನಲ್ಲಿ ತಮ್ಮ ಭಾರತದ ಸಹವರ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರೊಂದಿಗೆ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ ತಿಂಗಳ ನಂತರ ನಡೆದಂತಹ ಕಾರ್ಗಿಲ್ ಯುದ್ಧದ ವಾಸ್ತುಶಿಲ್ಪಿ ಆಗಿದ್ರು ಎಂದು ಎಕ್ಸ್‌ಪ್ರೆಸ್ ಟ್ರಿಬ್ಯೂನ್ ಪತ್ರಿಕೆ ಹೇಳಿದೆ. ಕಾರ್ಗಿಲ್ನಲ್ಲಿ ವಿಫಲವಾದ ದುಸ್ಸಾಹಸದ ನಂತರ ಮುಷರಫ್ 1999ರಲ್ಲಿ ರಕ್ತರಹಿತ ದಂಗೆಯಲ್ಲಿ ಆಗಿನ ಪ್ರಧಾನಿ ಶರೀಫ್ ಅವರನ್ನ ಪದಚ್ಯುತಿಗೊಳಿಸಿದ್ರು ಮತ್ತು 1999ರಿಂದ 2008ರವರೆಗೆ ವಿವಿಧ ಹುದ್ದೆಗಳಲ್ಲಿ ಮೊದಲು ಪಾಕಿಸ್ತಾನದ ಮುಖ್ಯ ಕಾರ್ಯನಿರ್ವಾಹಕರಾಗಿ ಮತ್ತು ನಂತರ ಅಧ್ಯಕ್ಷರಾಗಿ ಪಾಕಿಸ್ತಾನವನ್ನ ಆಳಿದ್ರು. 2007ರ ನವೆಂಬರ್ 3 ಸಂವಿಧಾನವನ್ನ ಅವನತುಗೊಳಿಸಿದ್ದಕ್ಕಾಗಿ 2014ರ ಮಾರ್ಚ್ನಲ್ಲಿ ಮುಷರಫ್ ಅವರ ವಿರುದ್ಧ ದೋಷಾರೋಪಣೆ ಮಾಡಲಾಯಿತು. 2019ರ ಡಿಸೆಂಬರ್ನಲ್ಲಿ ವಿಶೇಷ ನ್ಯಾಯಾಲಯವು ಮುಷರಫ್ ಅವರ ವಿರುದ್ಧದ ದೇಶದ್ರೋಹದ ಪ್ರಕರಣದಲ್ಲಿ ಮರಣದಂಡನೆಯನ್ನ ವಿಧಿಸಲಾಗಿತ್ತು. 2016ರ ಮಾರ್ಚ್ ತಿಂಗಳಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆಯಲು ದೇಶವನ್ನು ತೊರೆದು ದುಬೈಗೆ ತೆರಳಿದ್ರು. ಮುಷರಫ್ ಅವರು 1943ರ ಆಗಸ್ಟ್ 11ರಂದು ದೆಹಲಿಯಲ್ಲಿ ಜನಿಸಿದ್ರು. ಅವರ ಕುಟುಂಬವು 1947ರಲ್ಲಿ ನವದೆಹಲಿಯಿಂದ ಕರಾಚಿಗೆ ಸ್ಥಳಾಂತರಗೊಂಡಿತ್ತು. 1944ರಲ್ಲಿ ಪಾಕಿಸ್ತಾನ ಸೇನೆಗೆ ಸೇರಿದ್ರು ಮತ್ತು ಕೆಟ್ವಾದ ಸೇನಾ ಸಿಬ್ಬಂದಿ ಮತ್ತು ಕಮಾಂಡರ್ ಕಾಲೇಜ್ನಲ್ಲಿ ಪದವಿಯನ್ನು ಪಡೆದಿದ್ರು.